ಮಂಗಳೂರು ದಸರಾ ಅನ್ನುವಂಥದ್ದು ವೈಭವವಾದಂತಹ ದಸರಾ. ಈ ಒಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ 9 ದಿನಗಳ ಕಾಲ 9 ದಿನವೂ ಕೂಡ ಅತಿ ವಿಜೃಂಭಣೆಯಿಂದ ನಡೆಯುವಂತಹ ದಸರಾ ನಮ್ಮ ಮಂಗಳೂರು ದಸರಾ. 9 ನವ ದುರ್ಗೆಯರನ್ನ ಪ್ರತಿಷ್ಠಾಪಿಸಿ 9 ನವ ದುರ್ಗೆಯರನ್ನ ಆರಾಧಿಸಿ ಅವರ ಒಂದು ಆಶೀರ್ವಾದವನ್ನ ಪಡೆಯೋದಕ್ಕೆ ಬೇರೆ ಬೇರೆ ಊರುಗಳಿಂದ ಜೊತೆಗೆ ಬೇರೆ ಬೇರೆ ನಾಡಿನಿಂದ ಕೂಡ ಇಲ್ಲಿಗೆ ಜನರು ಆಗಮಿಸ್ತಾರೆ. ಈ ಒಂದು 9 ನವ ದುರ್ಗೆಯರನ್ನ ಪ್ರತಿಷ್ಠಾಪಿಸಿದಂತಹ ರೀತಿ, ಅಲ್ಲಿನ ಒಂದು ಪೂಜಾ ಕಾರ್ಯ ಹೇಗಿದೆ ಎಲ್ಲದನ್ನ ಕೂಡ ನಾವು ನೋಡ್ಕೊಂಡು ಬರೋಣ ಬನ್ನಿ. ನವರಾತ್ರಿ ಸಂಭ್ರಮದಲ್ಲಿ ಕಡಲ ನಗರಿ ಮಂಗಳೂರು ನವ ವಧುವಿನಂತೆ ಕಂಗೊಳಿಸುತ್ತಿದೆ. ಕುದ್ರೋಳಿ ಗೋಕರ್ಣನಾಥನ ಕ್ಷೇತ್ರದಲ್ಲಿ ಅಕ್ಷರಶಃ ದೇವಲೋಕವೇ ಧರೆಗಿಳಿದ ಅನುಭವ. ಮೈಸೂರು ದಸರಾವನ್ನು ನಾಚಿಸುವಂತೆ ಮಂಗಳೂರು ದಸರಾ ವರ್ಷದಿಂದ ವರ್ಷಕ್ಕೆ ಪ್ರಖ್ಯಾತಿ ಪಡೆಯುತ್ತಲೇ ಇದೆ. ಕೇವಲ ಕರಾವಳಿಗರಿಗಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದಲೂ ಮಂಗಳೂರು ದಸರಾದ ಚೆಂದವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬರ್ತಿದೆ. ಇದಕ್ಕೆಲ್ಲ ಕಾರಣವಾಗಿರೋದು ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ, ಆವಾ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ಕಷ್ಟ ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ಕಷ್ಟ ಎಂದರೆ ಕರಗುವನು. ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರವನ್ನ ನಿರ್ಮಾಣ ಮಾಡಲು ಸ್ವತಃ ನಾರಾಯಣ ಗುರುಗಳೇ ಪ್ರೇರಣೆಯಾಗಿದ್ರು. 1908ರಲ್ಲಿ ನಾರಾಯಣ ಗುರುಗಳೇ ಕುದ್ರೋಳಿಗೆ ಬಂದು ಅವರ ಕೈಯಾರೆ ಕ್ಷೇತ್ರದ ಶಂಕುಸ್ಥಾಪನೆಯನ್ನ ಮಾಡಿದ್ರು. ನಂತರ ಸ್ವರ್ಣ ದೇವಾಲಯವಾಗಿ ನಿರ್ಮಾಣವಾಯಿತು. 60 ವರ್ಷಗಳಿಂದ ಈ ದಸರಾ ಆಚರಣೆಯು ಬಲು ವಿಜೃಂಭಣೆಯಿಂದ ನಡೆಯುತ್ತಿದೆ. ಆದಿಶಕ್ತಿಯನ್ನು ವರಿಸಿದ ದೇವ ಮಹಾದೇವ, ಕಾವಾ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ. ಈಗ ಇರುವಂತಹ ಸ್ಥಳ ನವ ದುರ್ಗೆಯರನ್ನ ಪ್ರತಿಷ್ಠಾಪಿಸಿದಂತಹ ಈ ಒಂದು ಸುಂದರವಾದಂತಹ ಮಂಟಪದಲ್ಲಿ. ಬನ್ನಿ ವೀಕ್ಷಕರೇ, ಈ ಒಂದು ನವದುರ್ಗೆಯರ ಅಲಂಕಾರ, ಇದರ ಜೊತೆಗೆ ಶಾರದಾ ಮಾತೆಯ ಅಲಂಕಾರ ಮತ್ತು ಮಹಾ ಗಣಪತಿಯ ಅಲಂಕಾರ ಹೇಗಿದೆ, ನವ ದುರ್ಗೆಯರ ಮಹತ್ವ ಇವತ್ತಿನ ನಮ್ಮ ಈ ಮಂಗಳೂರು ದಸರಾ ವೈಭವದಲ್ಲಿ ಬನ್ನಿ ಈ ಒಂದು ನವ ದುರ್ಗೆಯರ ಕುರಿತಾದಂತಹ ಒಂದು ವಿಶೇಷವಾದಂತಹ ಮಹತ್ವವನ್ನ ತಿಳಿದುಕೊಂಡು ಬರೋಣ. ತನ ಕಾಯುವನು, ಸಂತಾನದವರ ನೀಡುವನು. ಮುತ್ತೈದೆ ತನ ಕಾಯುವನು, ಸಂತಾನದವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು. ದೇವಗಣಗಳ ಮೂಲ ದೇವನೇ ಮಹಾಗಣಪತಿ. ಪ್ರಥಮ ಪೂಜೆಗೆ ಅಧಿಪತಿಯೇ ಶ್ರೀ ಗಣೇಶ. ಮೊದಲ ಪೂಜೆಯನ್ನು ಇವನಿಗೆ ಸಲ್ಲಿಸಿದ ಬಳಿಕವಷ್ಟೇ ಇನ್ನಿತರ ದೇವಾನು ದೇವತೆಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ. ಸಕಲ ಜೀವ ನೆನೆದ
ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ. ಸೃಷ್ಟಿಸಿದವಳೇ ಆದಿಶಕ್ತಿ. ಆದಿಶಕ್ತಿಯ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಗರಿಕೆ ಕಡ್ಡಿ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದೀಗ ಆದಿಶಕ್ತಿಯನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ನವದುರ್ಗಿಯರ ಪ್ರತಿಷ್ಠಾಪನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು 4 ಸಿಂಹ ವಾಹಿನಿಯ ಮೇಲೆ ಏನು ಯುದ್ಧಕ್ಕೆ ತ್ರಿಶೂಲವನ್ನ ಹಿಡ್ಕೊಂಡು ಹೊರಟಂತಹ ಒಂದು ಆದಿಶಕ್ತಿಯನ್ನ ನಾವು ನೋಡ್ತಾ ಇದ್ವಿ. ಮುಖ ಅಂತೂ ಘನ ಗಾಂಭೀರ್ಯದಿಂದ ಕೂಡಿರುವಂತಹ ಒಂದು ಮಹಾ ಆದಿಶಕ್ತಿ. ಆದಿಪರ ಶಕ್ತಿ ದೇವಿಯು ದೈಹಿಕ ಅಭಿವ್ಯಕ್ತಿ ತ್ರಿಪುರ ಸುಂದರಿ ಮತ್ತು ಆದಿಪರ ಶಕ್ತಿಯು ಎಲ್ಲ ಸೃಷ್ಟಿಯಲ್ಲಿ ಅಂತರ್ಗತವಾದ ಪರಮ ಮೂಲ ಶಕ್ತಿಯಾದ ಮಹಾಶಕ್ತಿ ಎಂದು ಹೇಳಲಾಗ್ತದೆ. ಆದಿಶಕ್ತಿಯಿಂದಲೇ ಈ ಭೂಮಿಯ ಸೃಷ್ಟಿಯಾಗಿರುವಂಥದ್ದು. ಸಿಂಹವಾಹಿನಿಯಾಗಿ ಕಷ್ಟವೆಂದು ಬಂದ ಜನರಿಗೆ ಇಷ್ಟಾರ್ಥವನ್ನ ನೀಡುವವಳು ಮಹಾತಾಯಿ ಮಹಾತಾಯಿ ಆದಿಶಕ್ತಿ. ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ. ಸಕಲ ಜೀವ ನವರಾತ್ರಿಯ ಮೊದಲ ದಿನ ನಾವು ಶೈಲಪುತ್ರಿಯನ್ನ ಪೂಜೆ ಮಾಡ್ತೀವಿ. ಹಾಗಾದ್ರೆ ಈ ಒಂದು ಶೈಲಪುತ್ರಿ ಯಾರು, ಶೈಲಪುತ್ರಿಯ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ನವರಾತ್ರಿಯ ಮೊದಲ ದಿನ ಪೂಜೆಯನ್ನ ಪಡೆಯುವವಳೇ ಶೈಲಪುತ್ರಿ. ಶೈಲಪುತ್ರಿಯು ಸ್ಫೂರ್ತಿಯ ಚಿಲುಮೆ. ಆಕೆಯ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ನೆಮ್ಮದಿ ಇದ್ದಲ್ಲಿ ಸುಖ ತಾನಾಗೇ ಲಭಿಸುತ್ತದೆ. ಈಕೆಗೆ ಸತಿ, ಭವಾನಿ, ಪಾರ್ವತಿ ಅಥವಾ ಹೇಮಾವತಿ ಎಂದು ಕೂಡ ಕರೆಯುತ್ತಾರೆ. ಮಾತೃತ್ವ ಭಾವನೆಯನ್ನು ಈಕೆಯಲ್ಲಿ ಕಾಣಬಹುದು. ಶೈಲಪುತ್ರಿ ತನ್ನ ಮಸ್ತಕದಲ್ಲಿ ಚಂದ್ರನನ್ನ ಧರಿಸುತ್ತಾಳೆ. ಬಲಗೈಯಲ್ಲಿ ತ್ರಿಶೂಲವನ್ನ ಹಿಡಿದುಕೊಂಡು ವೃಷಭ ವಾಹನೆಯಾಗಿದ್ದಾಳೆ. ಜಯ ವಿಘ್ನೇಶ್ವರ, ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ. ಮಂಗಳೂರು ದಸರಾ ಮೈಸೂರು ದಸರಾಕ್ಕಿಂತ ಏನೂ ಕಡಿಮೆ ಇಲ್ಲ. ಜಗಮಗಿಸ್ತಾ ಇರುವಂತಹ ಬೆಳಕಿನ ನಡುವೆ ಮಂಗಳೂರು ದಸರಾದ ವೈಭವವನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ಮಂಗಳೂರು ದಸರಾಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ. ಅದರಲ್ಲೂ ಪ್ರತಿಷ್ಠಾಪಿಸಿದಂತಹ ನವದುರ್ಗಿಯರ ಅಲಂಕಾರ ಅಂತೂ ಮತ್ತಷ್ಟು ಚಂದವೇ ಚಂದ. ಬನ್ನಿ, ಮಂಗಳೂರು ದಸರಾ ವೈಭವದ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ಇಲ್ಲಿದೆ. ಜಯ ವಿಘ್ನೇಶ್ವರ, ಜಯ ವಿದ್ಯೇಶ್ವರ. ಜಯ ವಿಘ್ನೇಶ್ವರ, ಜಯ ವಿದ್ಯೇಶ್ವರ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜ. ನವರಾತ್ರಿಯ 2ನೇ ದಿನ ಪೂಜೆಯನ್ನ ಪಡೆಯುವುದು ಬ್ರಹ್ಮಚಾರಿಣಿಯಲ್ಲ. ಹಾಗಾದ್ರೆ ಈ ಬ್ರಹ್ಮಚಾರಿಣಿ ಯಾರು?
ಬ್ರಹ್ಮನನ್ನು ಒಲಿಸಿಕೊಳ್ಳುವಂಥವಳೇ? ಎಸ್, ಬ್ರಹ್ಮಚಾರಿಣಿಯ ಕುರಿತು ನಾವು ನೋಡೋದಾದ್ರೆ, 2ನೇ ದಿನ ಏನು ಪಾರ್ವತಿ ದೇವಿಯು ಶಿವನನ್ನ ವರಿಸುವುದಕ್ಕಾಗಿ ಕಠಿಣ ತಪಸ್ಸನ್ನ ಕೈದಂತಹ ಒಂದು ಸಂದರ್ಭವೇ ಬ್ರಹ್ಮಚಾರಿಣಿ ದೇವಿ. ಬ್ರಹ್ಮಚಾರಿಣಿ ದೇವಿ ಎಂದರೆ ಜ್ಞಾನವನ್ನ ಹೊಂದಿರುವಾಕೆ. ಒಂದು ಕೈಯಲ್ಲಿ ಜಪಮಾಲೆ, ಮತ್ತೊಂದು ಕೈಯಲ್ಲಿ ಕಮಂಡಲವಿದೆ. ಬ್ರಹ್ಮಚಾರಿಣಿ ದೇವಿಯು ಭಕ್ತರಿಗೆ ಜ್ಞಾನವನ್ನ ನೀಡುವಳು. ಬ್ರಹ್ಮಚಾರಿಣಿ ಎಂದರೆ ಮದುವೆಯಾಗದೆ ಇರುವ ಮತ್ತು ಯುವ ಎಂದರ್ಥ. ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸವೂ ಸಿಗ್ತದೆ. ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೆ. ಜಾಣ ಗಣೇಶನೆ ಸ್ಕಂದಾಗ್ರಜನೆ ಜೀವಾಧಾರನೆ ಮೋದಕ ಪ್ರಿಯನೆ. ಸೂಕ್ಷ್ಮಾಕ್ಷದೇವನೆ ಮಂಗಳನೆ ಸೂಕ್ಷ್ಮಾಕ್ಷದೇವನೆ ಮಂಗಳನೆ. ನವರಾತ್ರಿಯ 3ನೇ ದಿನ ಪೂಜೆಯನ್ನ ಪಡೆಯುವವಳೇ ಚಂದ್ರಘಂಟ. ಕೈಯಲ್ಲಿ ತ್ರಿಶೂಲವನ್ನ ಹಿಡಿದು ಯುದ್ಧಕ್ಕೆ ಹೊರಟಂತಹ ದಿನ. 10 ಕೈಗಳನ್ನ ಹೊಂದಿದ್ದು ಆಯುಧಗಳನ್ನ ಹೊಂದಿರುವವಳೇ ಈ ಚಂದ್ರಘಂಟಾದೇವಿ. ರಾಕ್ಷಸನ ಸಂಹಾರವನ್ನ ಮಾಡಿ ಶಿಷ್ಟರ ರಕ್ಷಣೆ ಮಾಡುವವಳೇ ಚಂದ್ರಘಂಟಾದೇವಿ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ. ನವರಾತ್ರಿಯ 4ನೇ ದಿನದಂದು ಪೂಜೆಯನ್ನ ಪಡೆಯುವವಳೇ ಕೂಷ್ಮಾಂಡಿನಿ. ನವರಾತ್ರಿಯ 4ನೇ ದಿನದಂದು ತಾಯಿ ಕೂಷ್ಮಾಂಡಿನಿಯನ್ನ ಪೂಜಿಸಲಾಗುತ್ತದೆ. ಕೂಷ್ಮಾಂಡಿನಿ ಎಂದರೆ ಭೂಮಿಯನ್ನು ಸೃಷ್ಟಿಸಿದ ದೇವಿ ಎಂದರ್ಥ. ಸಿಂಹ ರೂಪಿಣಿಯಾಗಿರುವ ದೇವಿಗೆ 8 ಹಸ್ತಗಳಿದ್ದು ಇದರಲ್ಲಿ 7ರಲ್ಲಿ ಆಯುಧಗಳಿವೆ ಮತ್ತು 1ರಲ್ಲಿ ಜಪಮಾಲೆ ಇದೆ. ಕೂಷ್ಮಾಂಡಿನಿ ದೇವಿಯನ್ನು ಆದಿಶಕ್ತಿ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಆಕೆ ಎನ್ನಲಾಗುತ್ತದೆ. ಆಕೆ ಸೂರ್ಯದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದಾಗಿ ಭೂಮಿ ಮೇಲಿರುವ ಎಲ್ಲ ಅಂಧಕಾರವನ್ನ ನಿವಾರಣೆ ಮಾಡುವವಳು ಕೂಷ್ಮಾಂಡಿನಿ ದೇವಿ. ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ. ಕುದುರೋಳಿ ನವರಾತ್ರಿಯ 5ನೇ ದಿನ ಪೂಜೆಯನ್ನ ಪಡೆಯುವವಳು ಸ್ಕಂದಮಾತಾ. ಸಿಂಹವಾಹಿನಿಯಾಗಿ ಕಮಲವನ್ನ ಹಿಡಿದು ನಿಂತಿರುವವಳೇ ಸ್ಕಂದಮಾತೆ. ಚತುರ್ಭುಜಿಯಾಗಿರುವ ಸ್ಕಂದಮಾತೆಯು ಒಂದು ಕೈಯಲ್ಲಿ ಸ್ಕಂದನನ್ನ ಹಿಡಿದಿರುವಳು. 2 ಕೈಗಳಲ್ಲಿ ಕಮಲ ಮತ್ತು ಇನ್ನೊಂದು ಕೈಯಲ್ಲಿ ವರಮುದ್ರೆ ಇದೆ. ಪುರಾಣಗಳಲ್ಲಿ 5ನೇ ದಿನದ ಸ್ಕಂದಮಾತೆಯ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ. ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ.
ಮಂಗಳೂರು ದಸರಾ ಮೈಸೂರು ದಸರಾಕ್ಕಿಂತ ಏನೂ ಕಡಿಮೆ ಇಲ್ಲ. ಜಗಮಗಿಸ್ತಾ ಇರುವಂತಹ ಬೆಳಕಿನ ನಡುವೆ ಮಂಗಳೂರು ದಸರಾದ ವೈಭವವನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ಮಂಗಳೂರು ದಸರಾಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ. ಅದರಲ್ಲೂ ಪ್ರತಿಷ್ಠಾಪಿಸಿದಂತಹ ನವದುರ್ಗೆಯರ ಅಲಂಕಾರ ಅಂತೂ ಮತ್ತಷ್ಟು ಚಂದವೇ ಚಂದ. ಬನ್ನಿ, ಮಂಗಳೂರು ದಸರಾ ವೈಭವದ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ಇಲ್ಲಿದೆ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಛಾಯಾ ಮಾರ್ತಾಂಡ ಸಂಭೂತಂ. ನವರಾತ್ರಿಯ 6ನೇ ದಿನದ ಪೂಜೆಯನ್ನ ಪಡೆಯುವವಳು ಕಾತ್ಯಾಯಿನಿ. ಕೈಯಲ್ಲಿ ಖಡ್ಗವನ್ನ ಹಿಡಿದು ದುಷ್ಟರ ಶಿಕ್ಷೆಗಾಗಿ ಹೊರಟವಳು, ದುಷ್ಟರನ್ನ ವಧಿಸಿದವಳೇ ಕಾತ್ಯಾಯಿನಿ ದೇವಿ. ಶಕ್ತಿ ಸ್ವರೂಪಿಣಿಯಾದ ತಾಯಿ ಕಾತ್ಯಾಯಿನಿ ಜ್ಞಾನ ಮತ್ತು ವಿವೇಕದ ದೇವತೆ. ಕಾತ್ಯಾಯಿನಿ ದೇವಿಯ ಕರುಣೆ ಅಥವಾ ಆಶೀರ್ವಾದ ಇಲ್ಲದೆ ಜ್ಞಾನ ಸಂಪಾದನೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ದುರ್ಗಾದೇವಿಯ ಸ್ವರೂಪಳಾದ ಕಾತ್ಯಾಯಿನಿ ದೇವಿ ಋಷಿಮುನಿಯಾದ ಕಾತ್ಯಾಯನ್ ಮಗಳು. ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಕುಳಿತು ಖಡ್ಗವನ್ನ ಹಿಡಿದು ಯುದ್ಧಕ್ಕೆ ಸನ್ನದ್ಧಳಾದವಳೇ ಕಾತ್ಯಾಯಿನಿ ದೇವಿ. ತಿಲತೈಲ ಅಭಿಷೇಕ ಪ್ರಿಯನು, ಕಡುಕೋಪಿ ಸುಮಹೃದಯಿ ಇವನು. ಕುಂಭರಾಶಿಗಿವ ಅಧಿಪನು, ನಂಬಿ ಭಜಿಸಿ ಸಿರಿ ತರುವನು. ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ, ಸೌರಾಷ್ಟ್ರ ಧರೆಯಾತ ಕುದುರೋಳಿ ಪುರನಾಥ. ಭಜನೆಯ ಪ್ರಿಯನೀತ ಭಕುತರ ಪೊರೆವಾತ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನವರಾತ್ರಿಯ 7ನೇ ದಿನ ಪೂಜೆಯನ್ನ ಪಡೆದವಳು ಮಹಾಕಾಳಿ. ಈ ಮಹಾಕಾಳಿಯು ಲೋಕದಲ್ಲಿ ಅಸುರರ ಸಂಹಾರಕ್ಕಾಗಿ ರುಂಡಮಾಲಿಯನ್ನ ಧರಿಸಿ ಮಹಿಷಾಸುರನ ವಧೆಯನ್ನ ಮಾಡಿದವಳೇ ಮಹಾಕಾಳಿ. ನವರಾತ್ರಿಯ 7ನೇ ದಿನದ ದೇವತೆಯಾಗಿ ಕಾಲರಾತ್ರಿ ರೂಪದಲ್ಲಿ ದುರ್ಗೆಯು ಬರುವಳು. ಹರಡಿದ ಕೂದಲು ಭಯಾನಕ ರೂಪದಲ್ಲಿ ಇರುವವಳೇ ಕಾಳರಾತ್ರಿ. ಇವಳಿಗೆ 3 ಕಣ್ಣುಗಳು ಮತ್ತು ಹೊಳೆಯುವ ಉತ್ತರ ರೂಪದಲ್ಲಿ ಇರುವಳು. ನೀಲ ವರ್ಣದ ಚರ್ಮ, ಹರಡಿದ ಕೂದಲು ಮತ್ತು 4 ಕೈಯಲ್ಲಿ ಆಯುಧಗಳನ್ನ ಹಿಡಿದು ಭಯಾನಕ ರೂಪವನ್ನ ತಾಳಿದವಳೇ ಕಾಳರಾತ್ರಿ. ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ, ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ. ಕರುಣೆಗೆ ಮೊದಲೀತ ಕಾಮಿತ ವರದಾತ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನಗುಮಲ್ಲೆ ಸುಮಗಂಧ ಪ್ರಿಯನು, ಸಪ್ತಾಶ್ವರಥರೂಢನಿವನು. ನೀಲಮಣಿಗಳ ಹಾರನು, ನಳನ ಕಾಡಿ ಪೊರೆದಾತನು. ಕುದುರೋಳಿ ಪುರಪ್ರೀತ ಕಡಲ ತೀರನು ಈತ, ಕುದುರೋಳಿ ಪುರಪ್ರೀತ ಕಡಲ ತೀರನು ಈತ. ಶಿವನ ಶಿಷ್ಯನು ಈತ, ಶ್ರೀಹರಿಯ ಪ್ರಿಯನೀತ. ನೀಲಾಂಜನ. ನವರಾತ್ರಿಯ 8ನೇ ದಿನ ಪೂಜೆಯನ್ನ ಪಡೆಯುವವಳು ಮಹಾಗೌರಿ. ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನ ಪೂಜಿಸಲಾಗುತ್ತದೆ. ನವರಾತ್ರಿಯ 8ನೇ ದಿವಸದಲ್ಲಿ
ದುರ್ಗೆಯು ಮಹಾಗೌರಿಯಾಗಿ ಬರುವಳು. ಅವಳ ಆರಾಧನೆಯಿಂದ ವರ್ತಮಾನ ಮತ್ತು ಭೂತಕಾಲದ ಪಾಪ ಕರ್ಮಗಳು ನಾಶವಾಗಿ ಭವಿಷ್ಯದಲ್ಲಿ ಶುದ್ಧತ್ವವನ್ನ ಹೊಂದಿ ಭಕ್ತಾದಿಗಳು ಜೀವಿಸುವರು. ಮಹಾಗೌರಿಯು ಜ್ಞಾನರೂಪಿಣಿ, ಶಾಂತ ರೂಪಿಣಿಯಾಗಿರುವವಳು. ಮಲ್ಲಿಗೆಯಷ್ಟೇ ಶ್ವೇತವರ್ಣಿಯಾಗಿರುವವಳು. 8 ವರ್ಷದ ಹಸುಳೆಯಾಗಿ ಈ ರೂಪದಲ್ಲಿ ಅವತರಿಸುವಳು. ಇವಳಿಂದ ಶಾಂತ ಮತ್ತು ಅನುಕಂಪ ಮೂರ್ತಿಯಾಗಿದ್ದು ತ್ರಿಶೂಲ ಮತ್ತು ಡಮರನ್ನು ಹಿಡಿದು ವೃಷಭ ವಾಹಿನಿ ಆಗಿರುವವಳೇ ಮಹಾಗೌರಿ. ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ, ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಛಾಯಾ ಮಾತಾಂಡ ಸಂಭೂತಂ ಛಾಯಾ ಮಾತಾಂಡ. ನವರಾತ್ರಿಯ 9ನೇ ದಿನದಂದು ಪೂಜೆಯನ್ನ ಪಡೆಯುವವಳು ಸಿದ್ಧಿದಾತ್ರಿ. ಶಂಖ ಚಕ್ರ ಗದಾ ಹಸ್ತವನ್ನ ಹೊಂದಿ ಪೀಠದಲ್ಲಿ ಆಸೀನನಾದಂಥವಳೇ ಸಿದ್ಧಿದಾತ್ರಿ ತಾಯಿ. ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಅಷ್ಟಸಿದ್ಧಿಗಳಲ್ಲಿ ಅತಿಮಾನುಷಿ ಶಕ್ತಿಗಳನ್ನ ಪಡೆದು ಒಂದು ರೂಪದಲ್ಲಿ ಬರುವಳು. ಇವಳಿಗೆ 4 ಕೈಗಳಿದ್ದು ಶಂಖ ಚಕ್ರ ಗದಾ ಹಸ್ತೆಯಾಗಿ ಪೀಠದಲ್ಲಿ ಆಸೀನಳಾಗಿರುವವಳೇ ಸಿದ್ಧಿದಾತ್ರಿ ದೇವಿ. ಎಲ್ಲಿ ದೇವತೆಗಳನ್ನ ಋಷಿಯಾಗಿ ತಂತ್ರ ಸಾಧಕರನ್ನ ಆಶೀರ್ವದಿಸುವಳು. ಶಿವನು ಈ ಎಲ್ಲ ಅಷ್ಟಸಿದ್ಧಿಗಳನ್ನ ಹೊಂದಿರುವನು. ಅಷ್ಟಸಿದ್ಧಿಯನ್ನ ಪಡೆದು ಮಹಾಶಕ್ತಿಯಾಗಿ ಇಲ್ಲಿ ಅವತರಿಸಿದವಳೇ ಸಿದ್ಧಿದಾತ್ರಿ ದೇವಿ. ಕೃಷ್ಣ ಭಕ್ತರ ಲೋಲ, ಬಾರೋ ಕೃಷ್ಣ ಗೋಪಿ ಕೃಷ್ಣ ಸದ್ಗುಣಶೀಲ. ಕಡಲಲಿಯ ನಿಲುದನಿಯ ಸ್ವಾಗತವೋ ನಿನಗೆ ಕೃಷ್ಣ. ಮುರಾರಿ ಮುರಾರಿ ಕೃಷ್ಣ ಮುಕುಂದ ಮುರಾರಿ. ಮುರಾರಿ ಮುರಾರಿ ಕುದುರೋಳಿ ಕ್ಷೇತ್ರ ವಿಹಾರಿ. ಶ್ರೀಕಾರನೆ ಬಾರು ಕೃಷ್ಣ ಬಾರು ಕೃಷ್ಣ ಭಕ್ತರ ಲೋಲ. ಬಾರು ಕೃಷ್ಣ ಗೋಪಿ ಕೃಷ್ಣ ಸದ್ಗುಣಶೀಲ. ಕಡಲಲಿಯ ನಿಲುದನಿಯ ಸ್ವಾಗತವೋ ನಿನಗೆ ಕೃಷ್ಣ. ಮುರಾರಿ ಮುರಾರಿ ಕೃಷ್ಣ ಮುಕುಂದ ಮುರಾರಿ. ಮುರಾರಿ ಮುರಾರಿ ಕುದುರೋಳಿ ಕ್ಷೇತ್ರ ವಿಹಾರಿ. ಬದುಕಿನ ಭಂಗ ಬಿಡಿಸಿ ಕಾವವನೇ, ಬಿಲ್ವರ ಪೂಜೆಗೊಲಿದು ನಿಂತವನೇ. ದೇವಕಿಯ ಗರ್ಭದಲ್ಲಿ ಒಡಮೂಡಿ ಬಂದವನೇ, ದ್ವಾರಕೆಯ ಯಶೋಧೆಯ ಮಡಿಲಲ್ಲಿ ಬೆಳೆದವನೇ. ಬಾರು ಕೃಷ್ಣ ಬಾರು ಕೃಷ್ಣ ಭಕ್ತರ ಲೋಲ. ಬಾರು ಕೃಷ್ಣ ಗೋಪಿ ಕೃಷ್ಣ ಸದ್ಗುಣಶೀಲ.
ಗೈದವನೇ ಕೃಷ್ಣ ಮಂಗಳೂರು ದಸರಾ ಮೈಸೂರು ದಸರಾಕ್ಕಿಂತ ಏನೂ ಕಡಿಮೆ ಇಲ್ಲ. ಜಗಮಗಿಸ್ತಾ ಇರುವಂತಹ ಬೆಳಕಿನ ನಡುವೆ ಮಂಗಳೂರು ದಸರಾದ ವೈಭವವನ್ನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ. ಮಂಗಳೂರು ದಸರಾಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ. ಅದರಲ್ಲೂ ಪ್ರತಿಷ್ಠಾಪಿಸಿದಂತಹ ನವದುರ್ಗಿಯರ ಅಲಂಕಾರ ಅಂತೂ ಮತ್ತಷ್ಟು ಚಂದವೇ ಚಂದ. ಬನ್ನಿ, ಮಂಗಳೂರು ದಸರಾ ವೈಭವದ ಇನ್ನಷ್ಟು ಕುತೂಹಲಕಾರಿ ವಿಷಯಗಳು ಇಲ್ಲಿದೆ. ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರ್ಯಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ. ನವರಾತ್ರಿಯ 9 ದಿನ 9 ಮಾತೆಯರನ್ನ ಪೂಜಿಸಿ ಶಾರದಾ ಮಾತೆಯನ್ನ ಪೂಜಿಸಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಕರಾವಳಿಯಲ್ಲಿ ಶಾರದಾ ಮಾತೆಯನ್ನ ಪೂಜೆ ಮಾಡಲಾಗುತ್ತದೆ. ವೀಣಾಪಾಣಿ ಜೊತೆಗೆ ಏನು ವಿದ್ಯೆಯ ಅಧಿಪತಿಯಾಗಿರುವವಳೇ ಶಾರದಾ ಮಾತೆ. ಶಾರದಾ ಮಾತೆಯ ಅಂದ ಅಲಂಕಾರವೇ ನೋಡಲು ಬಲು ಚೆಂದ. ಶಾರದಾ ಮಾತೆಯನ್ನ ನಾವು ನೋಡೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ವಿದ್ಯೆಯನ್ನ ಕರುಣಿಸಿ ಬುದ್ಧಿಯನ್ನ ಕೊಡುವಂಥವಳು ಶಾರದಾ ದೇವಿ. ಶಾರದಾ ದೇವಿಯ ಒಂದು ಕೃಪೆಯಿಂದ ಇಡೀ ನವರಾತ್ರಿಯನ್ನು ಕೂಡ ನಾವು ಸಂಭ್ರಮ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇದು ಕರಾವಳಿಯ ಮಂಗಳೂರು ದಸರಾದ ವಿಶೇಷತೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಶಾರದಾ ಮಾತೆಯನ್ನ ಪೂಜೆಯನ್ನ ಮಾಡಿ ನಂತರ 10ನೆಯ ದಿನ ಅವಳನ್ನು ವಿಸರ್ಜಿಸಲಾಗ್ತದೆ. ಪ್ರತಿ ದಿನವೂ ಕೂಡ ಇಲ್ಲಿ ನಡೆಯುವಂತಹ ಶಾರದಾ ಮಾತೆಗೆ ಬೇರೆ ಬೇರೆ ರೀತಿಯಾದಂತಹ ಅಲಂಕಾರಗಳು, ಬೇರೆ ಬೇರೆ ರೀತಿಯಾದಂತಹ ವಸ್ತ್ರಾಲಂಕಾರಗಳನ್ನು ಕೂಡ ಮಾಡಿ ಅವಳು ಏನು ನೋಡುಗರ ಕಣ್ಣಿಗೆ ಬಂದಂತಹ ಭಕ್ತರಿಗೆ ದಯೆಯನ್ನ ಕರುಣಿಸಿ, ಮಕ್ಕಳಿಗೆ ವಿದ್ಯೆಯನ್ನ ಕರುಣಿಸಿ ಮಂಗಳೂರಿನಲ್ಲಿ ನೆಲೆ ನಿಂತು ಭಕ್ತರನ್ನ ಹರಿಸುತ್ತಿರುವವಳೇ ವೀಣಾಪಾಣಿ ಶಾರದಾ ಮಾತೆ. ಸದಾ ಪೂರ್ಣಿ ಜ್ಞಾನಪೂರ್ಣೆ ಅನ್ನಪೂರ್ಣೆ ಜ್ಞಾನಪೂರ್ಣೆ ಅನ್ನಪೂರ್ಣೆ ಸೌಂದರ್ಯ ರತ್ನಾಕರಿ ಪ್ರತ್ಯಕ್ಷ ಮಾಹೇಶ್ವರಿ ಕುದುರೋಳಿ ಕ್ಷೇತ್ರದ ಈಶ್ವರಿ ಕುದುರೋಳಿ ಕ್ಷೇತ್ರದ ಈಶ್ವರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ. ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕುದ್ರೋಳಿ ಮಂಗಳೂರು ಕಳೆದ 28 ವರ್ಷಗಳಿಂದ ಕೇಂದ್ರದ ಮಾಜಿ ಸಚಿವರಾದಂತಹ ಜನಾರ್ದನ್ ಪೂಜಾರಿಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ದಸರಾ ಕಾರ್ಯಕ್ರಮ, ಮಂಗಳೂರು ದಸರಾ ಅಂತೇಳಿ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನವೀಕರಣಗೊಳಿಸಿದ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಇಲ್ಲಿ 9 ದಿನಗಳಲ್ಲಿ 9 ದೇವಿಯವರ ವಿಗ್ರಹ, ಗಣಪತಿ, ಅದೇ ರೀತಿ ಗುರು ನಾರಾಯಣ ಸ್ವಾಮಿ, ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ,
ಹಾಗೂ ಶಾರದಾ ಮಾತೆಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಲಕ್ಷಾಂತರ ಭಕ್ತರು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಬಹಳ ಈ ಒಂದು ಕಾರ್ಯಕ್ರಮವನ್ನು ಹೊರಗಿನ ಊರಿನಿಂದ ಬಂದವರು ಹೇಳುವಂಥ ಒಂದು ಮಾತು, ಇಲ್ಲಿ ಒಂದು ಸ್ವರ್ಗವನ್ನೇ ನೀವು ನಿರ್ಮಿಸಿದ್ದೀರಾ ಎಂಬ ಒಂದು ಮಾತನ್ನು ಇಲ್ಲಿ ಹೇಳುವುದನ್ನು ನಾವು ಕಂಡಿದ್ದೇವೆ. ನಾವಿಲ್ಲಿ 28 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿಯ ಭಕ್ತಾದಿಗಳ ವಿಶೇಷತೆಯನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಅಷ್ಟೇ ಅಲ್ಲದೆ ಬರೀ ನವರಾತ್ರಿ ಉತ್ಸವದ ಇದು ಮಾತ್ರ ಅಲ್ಲ, ಇಲ್ಲಿ ಪ್ರಸಾದ ವಿತರಣೆ ಅಲ್ಲದೆ 9 ದಿನಗಳಲ್ಲಿ 8 ದಿನ ಲಕ್ಷಾಂತರ ಜನ ಅನ್ನ ಸಂತರ್ಪಣೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲದೆ ಕೊನೆಯ ದಿವಸ 8ನೇ ತಾರೀಕಿಗೆ ಇಲ್ಲಿ ಸಾಧಾರಣ ಒಂದು 50-60ಕ್ಕೂ ಹೆಚ್ಚು ಹೊರಗಿನ ಟ್ಯಾಬ್ಲೆಗಳು ಮತ್ತು ಇಲ್ಲಿಯ 12 ಟ್ಯಾಬ್ಲೆಗಳು, ಹೀಗೆ 60-70 ಟ್ಯಾಬ್ಲೆಗಳು ಸಾಧಾರಣ 7-8 ಕಿಲೋಮೀಟರ್ನಷ್ಟು ಇದರಲ್ಲಿ ಇಲ್ಲಿ ಮೆರವಣಿಗೆಯ ಮೂಲಕ ಬೇರೆ ಬೇರೆ ಸ್ತಬ್ಧ ಚಿತ್ರಗಳು, ಹುಲಿವೇಷ ಇರಲಿ, ನಮ್ಮ ಸಂಸ್ಕೃತಿಯನ್ನು ಪ್ರೇಮಿಸುವಂಥ ಕೆಲವು ಕಲಾ ಸೇವೆಗಳು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಕಲಾ ಸೇವೆಗಳು, ಅಲ್ಲದೆ ಮೈಸೂರು ಬ್ಯಾಂಡ್ ಮತ್ತು ಡೊಳ್ಳು ಕುಣಿತ, ಹೀಗೆ ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ನಾವು ಕಾಣ್ಬೋದು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇನ್ನೊಂದು ಕಾಣುವುದಂತ ಹೇಳಿದರೆ, ಈ ದೇವಸ್ಥಾನ ಒಂದು ಗೋಲ್ಡನ್ ಟೆಂಪಲ್ ಆಗಿ ಗೋಲ್ಡ್ ಕಲರ್ ಆ ಗೋಲ್ಡನ್ ಟೆಂಪಲ್ ಆಗಿ ಕಾಣ್ತಾ ಇದೆ. ಇದು ಇಲ್ಲಿಯ ವಿಶೇಷತೆ. ಮತ್ತು ಇಲ್ಲಿ ಇನ್ನೊಂದು ತತ್ವ ಅಂತ ಹೇಳಿದರೆ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಒಂದೇ ಮತ, ಒಂದೇ ದೇವರು, ಒಂದೇ ಜಾತಿ, ಈ ಎಲ್ಲ ಸಮುದಾಯದವರು ಇಲ್ಲಿ ಬರ್ತಾರೆ. ಇಲ್ಲಿ ಯಾವುದೇ ಜಾತಿಗೆ ಇದಿಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಸಮಾನರು, ಜಾತಿ ಭೇದ ಯಾವುದು, ಮತಭೇದ ಯಾವುದೂ ಇಲ್ಲ. ಇಲ್ಲಿ ಯಾರು ಬೇಕಾದರೂ ಬಂದು ಸೇವೆ ಮಾಡೋದು. वरदे श्रीकरी श्रीगौरी, वरदे श्रीकरी श्रीगौरी, नमो 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 देवी नमो अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा ಎಸ್ ವೀಕ್ಷಕರೇ, ಈ ಒಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ವೈಭವದಿಂದ ನಡೀತಾ ಇದೆ. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ. ಬನ್ನಿ ಈ ಒಂದು ಭಕ್ತರ ಒಂದು ಕುತೂಹಲ ಕೇಳೋಣ. ಈ ಒಂದು ಮಂಗಳೂರು ದಸರಾ ಬಗ್ಗೆ ಭಕ್ತರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಿಮ್ಮ ಹೆಸರು? ಓಕೆ. ಈ ಒಂದು ಮಂಗಳೂರು ದಸರಾಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಹೇಗೆ ಅನ್ನಿಸ್ತಾ ಇದೆ? 10 ವರ್ಷದಿಂದನೂ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ವರ್ಷನೂ ಇಂಪ್ರೂವ್ ಆಗ್ತಾನೆ ಇದೆ. ವರ್ಷನೂ ಚೇಂಜಸ್ ತುಂಬ ಆಗ್ತಾ ಇದೆ. ನೋಡ್ಲಿಕ್ಕೆ ತುಂಬ ಓಕೆ. ಅಂದರೆ ಪ್ರತಿ ವರ್ಷ ಕೂಡ ಈ ಒಂದು ಮಂಗಳೂರು ದಸರಾಕ್ಕೆ ಬಂದು ನವದುರ್ಗೆಯರ ಒಂದು ಪ್ರತಿಷ್ಠಾಪನೆಯನ್ನು ನೋಡ್ತೀರಾ? ಓಕೆ ಓಕೆ. ಈ ಒಂದು ಮಂಗಳೂರು ದಸರಾದ ಈ ವರ್ಷದ ಒಂದು ವಿಶಿಷ್ಟತೆ ಹೇಗಿದೆ ಏನು ಅಂತ ತಿಳಿಸಿ. ವಿಶಿಷ್ಟತೆ ಅಂದರೆ ಜಸ್ಟ್ ವರ್ಷಕ್ಕಿಂತ ಇನ್ನು ಬೇರೆ ಚೇಂಜಸ್ ಕಾಣಿಸುತ್ತೆ, ಅದೇ ಒಂದು ವಿಶೇಷ ಆಗಿದೆ. ಓಕೆ. ಅಂದರೆ ಪ್ರತಿ ವರ್ಷದಂತೆ ವರ್ಷಕ್ಕಿಂತ ವರ್ಷ ವಿಶಿಷ್ಟತೆಯನ್ನು ಕಾಣ್ತಾ ಇದೆ ಅಂತ. ಓಕೆ. ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ದಾರೆ? ನಾನು, ನಮ್ಮ ತಾಯಿ, ಮಕ್ಕಳು ಎಲ್ಲ ಬಂದಿದ್ದಾರೆ. ಓಕೆ. ಎಸ್ ವೀಕ್ಷಕರೇ, ಏನು ಇವರು ಕೂಡ ತುಂಬ 10 ವರ್ಷಗಳಿಂದ ಈ ಒಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಬಂದು ಈ ಒಂದು ಮಂಗಳೂರು ದಸರಾದ ವೈಭವವನ್ನು ಇವರು ಕೂಡ ಸವಿತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಏನು ಚೇಂಜಸ್ಗಳು ಆಗ್ತಾನೆ ಇದೆ ಅಂತ ಕೂಡ ಒಂದು ಭಕ್ತರ ಒಂದು ಅಭಿಪ್ರಾಯವನ್ನು ನಮ್ಮ ಜೊತೆ ತಿಳಿಸಿದ್ದಾರೆ. ಪ್ರತಿ ವರ್ಷ ಕೂಡ ಈ ಒಂದು ಮಂಗಳೂರು ದಸರಾಕ್ಕೆ ಬಂದು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳ್ತಾ ಧನ್ಯವಾದಗಳು ಮಾತಾಡ್ತಿದ್ದಾರೆ. ಅನ್ನಪೂರ್ಣೆ ಕೌಮಾರಿ ನಿಗಮ ಗೋಚರಿ काशीपुराधीश्वरी त्रैलोक्य रक्षाकरि शङ्करी त्रैलोक्य रक्षाकरि शङ्करी नमो नमः देवी नमो नमः देवी अन्नपूर्णे
ಸದಾ ಪೂರ್ಣೆ. ಕರುಣಪೂರ್ಣೆ ಅನ್ನಪೂರ್ಣೆ, ಕರುಣಪೂರ್ಣೆ ಅನ್ನಪೂರ್ಣೆ, ಮಾತಾ ಅನ್ನಪೂರ್ಣೇಶ್ವರಿ, ನಿತ್ಯಾನ್ನದಾನೇಶ್ವರಿ, ಶುಭಮಂಗಲಂ ನಿತ್ಯ ಶುಭಮಂಗಲಂ, ಶುಭಮಂಗಲಂ. ಮಂಗಳೂರು ದಸರಾ ವೈಭವನ ನೋಡ್ತಾ ಇದ್ರೆ ಎರಡು ಕಣ್ಣುಗಳು ಕೂಡ ಸಾಕಾಗ್ತಾ ಇಲ್ಲ. ಏಕೆಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ಒಂದು ವಿಜೃಂಭಣೆ ದಸರಾ ಇಲ್ಲಿ ನಡೀತಾ ಇದೆ. 9 ದಿನಗಳ ಕಾಲ 9 ನವದುರ್ಗಿಯರನ್ನ ಪ್ರತಿಷ್ಠಾಪಿಸಿ ಅದರ ಜೊತೆಗೆ ಶಾರದಾ ಮಾತೆ ಮತ್ತು ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಿ ಆ ಒಂದು ಅಂದ ಚಂದದ ವರ್ಣನೆಯನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಭಕ್ತರು ಕೂಡ ಈ ಒಂದು ಗೋಕರ್ಣನಾಥ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಒಂದು ಪೂಜೆ ಪ್ರಸಾದವನ್ನ ಪಡಿತಾ ಇದ್ದಾರೆ. ಜೊತೆಗೆ ಇಲ್ಲಿನ ಒಂದು ಬೆಳಕಿನ ಚಿತ್ತಾರ ಅಂತೂ ಇನ್ನಷ್ಟು ವಿಭಿನ್ನ ಅಂತಾನೆ ಹೇಳ್ಬೋದು. ಒಂದು ಬೆಳಕಿನ ಚಿತ್ತಾರದಲ್ಲಿ ದೇವರ ಒಂದು ಮೂರ್ತಿ ಆಗಿರ್ಬೋದು ಅಥವಾ ಆ ಅಲಂಕಾರ ಆಗಿರ್ಬೋದು, ಆ ಮಾತೆಯರ ಕಣ್ಣುಗಳಲ್ಲಿರುವಂತಹ ತೇಜಸ್ ಆಗಿರ್ಬೋದು, ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಕಾಗ್ತಾ ಇಲ್ಲ. ಇದು ಮಂಗಳೂರು ದಸರಾ ವೈಭವ. ಸಾಕಷ್ಟು ಭಕ್ತರು ಕೂಡ 10 ವರ್ಷದಿಂದ 11 ವರ್ಷದಿಂದ ಹೀಗೆ ಬೇರೆ ಬೇರೆ ಊರಿನಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಕೂಡ ಇಲ್ಲಿಗೆ ಆಗಮಿಸಿ ಆ ಮಾತೆಯ ಒಂದು ಆಶೀರ್ವಾದವನ್ನ ಕೂಡ ಪಡಿತಾ ಇದ್ದಾರೆ ಅಂತ ಹೇಳ್ತಾ ಇದು ಮಂಗಳೂರು ದಸರಾ ವೈಭವ ಕಾರ್ಯಕ್ರಮ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿಪೋ ನ್ಯೂಸ್ 24/7. ಇದು ಮುನ್ನುಡಿ ಮುನ್ನಡೆಗಾಗಿ.